ಕೇರಳದ ಶಬರಿಮಲೆ ದೇಗುಲದಲ್ಲಿ ಭದ್ರತೆಗೆ ನಿಯೋಜಿಸಿರುವ ಪೊಲೀಸರು ದೇಗುಲದ ಪದಿನೆಟ್ಟಂಬಡಿ ಮೇಲೆ ನಿಂತು ಗ್ರೂಪ್ ಫೋಟೋ ತೆಗೆಸಿಕೊಂಡಿದ್ದು ಇದು ಭಾರೀ ವಿವಾದಕ್ಕೆ ಕಾರಣವಾಗಿದೆ. ಇದನ್ನ ವಿಶ್ವ ಹಿಂದೂ ಪರಿಷತ್ನ ಕೇರಳ ಘಟಕ ತೀವ್ರವಾಗಿ ಖಂಡಿಸಿದ್ದು, ಅಯ್ಯಪ್ಪ ಸ್ವಾಮಿಗೆ ಬೆನ್ನು ತೋರಿಸುವ ಸಂಪ್ರದಾಯ ಶಬರಿಮಲೆಯಲ್ಲಿ ಇಲ್ಲ. ಪೊಲೀಸರು ಅಯ್ಯಪ್ಪ ಸ್ವಾಮಿಗೆ ಅಗೌರವ ಸೂಚಿಸಿ ಸಂಪ್ರದಾಯವನ್ನ ಉಲ್ಲಂಘಿಸಿದ್ದಾರೆ ಎಂದು ಟೀಕಿಸಿದೆ. ಈ ನಡುವೆ ಕೇರಳದ ಹೆಚ್ಚುವರಿ ಮಹಾ ಪೊಲೀಸ್ ನಿರ್ದೇಶಕರು ಈ ಬಗ್ಗೆ ವರದಿ ನೀಡುವಂತೆ ಅಧಿಕಾರಿಗಳಿಗೆ ಆದೇಶಿಸಿದ್ದಾರೆ. ನವೆಂಬರ್ 15ರಂದು ಪ್ರಾರಂಭವಾದ 2 ತಿಂಗಳ ಅವಧಿಯ ಮಂಡಲ ಮಕರವಿಳಕ್ಕು ಉತ್ಸವದ ಅವಧಿಯಲ್ಲಿ ದೇವಾಲಯದ ಬಾಗಿಲುಗಳನ್ನು ಮಧ್ಯಾಹ್ನ ಮುಚ್ಚಿದ ನಂತರ ಫೋಟೋ ಶೂಟ್ ನಡೆದಿದೆ. ಆನ್ಲೈನ್ ಬುಕಿಂಗ್ ಮೂಲಕ ನಿಯಂತ್ರಿಸಲ್ಪಡುವ ದೈನಂದಿನ 70,000 ಭಕ್ತರ ಒಳಹರಿವನ್ನು ನಿರ್ವಹಿಸಲು ನಿಯೋಜಿಸಲಾದ ಮೊದಲ ಬ್ಯಾಚ್ನ ಸಿಬ್ಬಂದಿಗಳು ಇದರಲ್ಲಿದ್ದಾರೆ. ಹೊಸ ತಂಡವು ಜವಾಬ್ದಾರಿಯನ್ನು ವಹಿಸಿಕೊಳ್ಳುವ ಮೊದಲು ಗ್ರೂಪ್ ಫೋಟೋವನ್ನು ಅವರ ಕರ್ತವ್ಯದ ಕೊನೆಯಲ್ಲಿ ತೆಗೆಯಲಾಗಿದೆ. ಶಬರಿಮಲೆಯ ಗರ್ಭಗುಡಿಗೆ ಬೆನ್ನಾಗಿ ಎಲ್ಲ ಪೊಲೀಸ್ ಅಧಿಕಾರಿಗಳು ಸಾಲಾಗಿ 18 ಮೆಟ್ಟಿಲುಗಳ ಮೇಲೆ ನಿಂತಿದ್ದಾರೆ. ಈ ಚಿತ್ರವು ಸಂಪ್ರದಾಯದ ಗಂಭೀರ ಉಲ್ಲಂಘನೆಯಾಗಿದೆ ಎಂದು ಭಕ್ತರು ಬೇಸರ ವ್ಯಕ್ತಪಡಿಸಿದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿಗಳು ತಕ್ಷಣ ಸ್ಪಂದಿಸಿದ್ದು, ಶಬರಿಮಲೆಯ ಮುಖ್ಯ ಸಂಯೋಜಕ ಎಡಿಜಿಪಿ ಎಸ್ ಶ್ರೀಜಿತ್ ಅವರು ತಕ್ಷಣದ ತನಿಖೆಗೆ ಸೂಚನೆ ನೀಡಿದ್ದಾರೆ. ಘಟನೆ ಕುರಿತು ವರದಿ ಸಲ್ಲಿಸಲು ಸನ್ನಿಧಾನಂನ ವಿಶೇಷಾಧಿಕಾರಿ ಕೆಇ ಬೈಜು ಅವರಿಗೆ ವಹಿಸಲಾಗಿತ್ತು. ಶಬರಿಮಲೆ ಆಚರಣೆಗಳಲ್ಲಿ 18 ಮೆಟ್ಟಿಲುಗಳು ಅಪಾರವಾದ ಸಾಂಕೇತಿಕ ಮತ್ತು ಆಧ್ಯಾತ್ಮಿಕ ಪ್ರಾಮುಖ್ಯತೆಯನ್ನು ಹೊಂದಿವೆ. ಭಕ್ತರು ಆಳವಾದ ಗೌರವದಿಂದ ಅವುಗಳನ್ನು ಮುಟ್ಟಿ ಕಣ್ಣಿಗೊತ್ತಿಕೊಳ್ಳುತ್ತಾರೆ. ಸಂಪ್ರದಾಯಗಳ ಪ್ರಕಾರ ಪುರೋಹಿತರು ಸಹ ಪಾವಿತ್ರತೆಯನ್ನು ಕಾಪಾಡಿಕೊಳ್ಳಲು ಗರ್ಭಗುಡಿಯ ಮುಖಾಂತರ ಈ ಹಂತಗಳನ್ನು ಇಳಿಯುತ್ತಾರೆ. ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿದ ಕೇರಳ ಹೈಕೋರ್ಟ್, ಪೊಲೀಸ್ ಅಧಿಕಾರಿಗಳ ಇಂತಹ ವರ್ತನೆಯನ್ನು ಸಹಿಸಲು ಸಾಧ್ಯವಿಲ್ಲ. ದೇವಾಲಯದ ಆವರಣದಲ್ಲಿ ಒಳಗೆ ಭಕ್ತರು ಮೊಬೈಲ್ ಬಳಸಿ ಚಿತ್ರೀಕರಣ ಮಾಡಿಸುವ ಕುರಿತು ಕೂಡ ಸಮಗ್ರ ವರದಿ ನೀಡುವಂತೆ ದೇವಾಲಯದ ಅಧಿಕಾರಿಗಳಿಗೆ ತಿಳಿಸಿದೆ.